ಬೇರೆ ಕೆಲಸಗಳಿರುವಾಗ ನಾವೆಲ್ಲ ಪ್ರೈವೇಟ್ ಕೆಲಸಗಳನ್ನೆಲ್ಲ ಕರೆದರೆ ಬರುವಾಗ ಸ್ವಲ್ಪ ಏರುಪೇರಾಗೋದು ಸ್ವಾಭಾವಿಕ. ಆ ರೀತಿಯಲ್ಲಿ ನಾವು ಒಪ್ಪಿಕೊಂಡ ಹಾಗೆ ನಮ್ಮ ಆತ್ಮೀಯರು ಗೌರವಾನ್ವಿತ ಸಂಸದರಾದಂಥ ಬ್ರಜೇಶ್ ಪಟೇಲ್ ಇವರು ಚೌಟ ಅವರು ಬಂದು ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ಭಾಳ ಸಂತೋಷ ಆಗಿದೆ. ಇವತ್ತಿನ 2 ವರ್ಷಗಳಲ್ಲಿ ನಾವು ಅವರ ಕೆಲಸ ಕಾರ್ಯಗಳನ್ನು ವೀಕ್ಷಿಸಿದಾಗ ಇವತ್ತು 2 ವರ್ಷದಲ್ಲಿ ಉತ್ತಮ ರೀತಿಯ ಕೆಲಸಗಳನ್ನು ಮಾಡಿಕೊಂಡು ಜಿಲ್ಲೆಯಲ್ಲಿ ಜನಾನುರಾಗಿಯಾಗಿ ಕೆಲಸ ಮಾಡುವಂಥ ವ್ಯವಸ್ಥೆ. ಈಗಾಗಲೇ ನಾವು ಪೇಪರ್ನಲ್ಲಿ ಓದಿದಾಗ ಅವರು ಕೇಂದ್ರ ಸರ್ಕಾರದ ಒಂದು 10-50 ಮಂತ್ರಿಗಳೊಟ್ಟಿಗೆ ಸೇರಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವ ಕೆಲಸಗಳಾಗಬೇಕು ಅಂತ ಅವರ ಹತ್ರ ಹಲವಲೆಯನ್ನು ಕೊಟ್ಟು ಅದನ್ನು ಕೆಲಸ ಮಾಡಿಸುವಂಥ ಇಚ್ಛಾಶಕ್ತಿಯನ್ನು ಕೂಡ ಹೊಂದಿಕೊಂಡಿದ್ದಾರೆ. ಅಂಥವರು ನಮ್ಮ ಕೇಳಿಕೆ ಮೇರೆಗೆ ಇವತ್ತು ಬಂದು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಆತ್ಮೀಯತೆಯಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಪ್ರಾಯಶಃ ನಾನು ಲೋಕಸಭಾ ಸದಸ್ಯನಾದ ಮೇಲೆ ಮೊದಲನೇ ಬಾರಿಗೆ ಈ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ತುಂಬ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಆದರೆ ಅತ್ಯಂತ ವಿಭಿನ್ನವಾಗಿ ಒಂದು ದಂಪತಿಯ 50ರ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇರುವಂಥ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನಮಗೆ ಎಲ್ಲರಿಗೂ ಆಶೀರ್ವಚನವನ್ನು ನೀಡಿರುವಂಥ ಶ್ರೀ ಗುರುದೇವದತ್ತ ಸಂಸ್ಥಾನದ ಪರಮಪೂಜ್ಯರಾದಂಥ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳ ಆಶೀರ್ವಾದಗಳನ್ನು ಬೇಡ್ತಾ, ವೇದಿಕೆಯಲ್ಲಿರುವಂಥ ನಮ್ಮೆಲ್ಲರ ಮಾರ್ಗದರ್ಶಕರು, ಆಳ್ವ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ಆತ್ಮೀಯರು ಆಗಿರುವಂಥ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರೇ, ಲಕ್ಷ್ಮೀ ಮೆಮೋರಿಯಲ್ ಟ್ರಸ್ಟ್ನ ಸಂಸ್ಥಾಪಕರಾಗಿರುವಂಥ ಡಾಕ್ಟರ್ ಎ.ಜೆ. ಶೆಟ್ಟಿ ಅವರೇ, ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂಥ ಶ್ರೀ ಅಶೋಕ್ ಕುಮಾರ್ ರೈ ಅವರೇ, ವೇದಿಕೆಯಲ್ಲಿ ಇರುವಂಥ ಶ್ರೀಮತಿ ಕಾವ್ಯ ಶೆಟ್ಟಿ ಅವರೇ, ಮತ್ತು ವಿಶೇಷವಾಗಿ ಇವತ್ತು ಸನ್ಮಾನಿತರಾಗಿರುವಂಥ ಶ್ರೀ ಪಟ್ಲ ಸತೀಶ್ ಶೆಟ್ಟಿ ಅವರೇ, ಎಡ್ತೂರು ರಾಜೀವ್ ಶೆಟ್ಟಿ ಅವರೇ, ರವಿ ರೈ ಅವರೇ, ಮತ್ತು ಇವತ್ತು ಕೇಂದ್ರ ಬಿಂದುಗಳಾಗಿರುವಂಥ ಶ್ರೀ ಸವಣೂರು ಸೀತಾರಾಮ್ ರೈ ಅವರೇ, ಶ್ರೀಮತಿ ಕಸ್ತೂರಿ ರೈ ಅವರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಸೀತಾರಾಮ್ ರೈಗಳ ಅಭಿಮಾನಿ ಬಂಧುಗಳೇ, ನಾನು ಮೊದಲನೇ ಬಾರಿಗೆ ಈ ರೀತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದ್ರಿಂದ ಏನು ಮಾತನಾಡೋದಂತ ನನಗೆ ಗೊತ್ತಿಲ್ಲ. ಖಂಡಿತವಾಗಿಯೂ ಒಂದು 50ರ ಸಂಭ್ರಮವನ್ನು ನಾನು ತುಂಬ ಸಲ ಹೇಳೋದುಂಟು. ಒಂದು ಸಂಸ್ಥೆಯನ್ನು 50 ವರ್ಷ ನಡೆಸಬೇಕಾದ್ರೆ ತುಂಬ ಕಷ್ಟ ಇದೆ ಅನ್ನುವಂಥದ್ದನ್ನು ಹೇಳಲಿಕ್ಕುಂಟು. ಹಾಗಾಗಿ ಪ್ರಾಯಶಃ ಒಂದು ಕುಟುಂಬವನ್ನು ಅಥವಾ ಒಂದು ದಾಂಪತ್ಯ ಜೀವನವನ್ನು 50 ವರ್ಷ ನಡೆಸಬೇಕಾದರೂ ಖಂಡಿತವಾಗಿಯೂ ಕಷ್ಟ ಇದೆ ಅನ್ನುವಂಥದ್ದು. ಯಾಕೆಂದರೆ ದಾಂಪತ್ಯ ಜೀವನಕ್ಕೆ ಕಾಲು ಹಾಕಲಿಕ್ಕೆ, ಕೈ ಹಾಕಲಿಕ್ಕೆ ಧೈರ್ಯ ಇಲ್ಲದಂಥ ನನ್ನಂಥ ಒಬ್ಬ ವ್ಯಕ್ತಿಗೆ ಖಂಡಿತವಾಗಿಯೂ ಇದು ಅತ್ಯಂತ ಒಂದು ಸಾಧನೆಯ ಮೇಲಿಗಲ್ಲು ಅಂತ ನಾನಂತೂ ಖಂಡಿತವಾಗಿ ಹೇಳಬೇಕು. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ದಾಂಪತ್ಯ ಜೀವನದ ಬಗ್ಗೆ ಅಥವಾ ಇವರ 50 ವರ್ಷದ ಸಂಭ್ರಮದ ಬಗ್ಗೆ ಕೇವಲ ಶುಭ ಹಾರೈಕೆಗಳನ್ನು ಹೇಳಬಹುದು, ಅಭಿನಂದನೆಗಳನ್ನು ಸಲ್ಲಿಸಬಹುದು. ನಿಮ್ಮ ಈ 50 ವರ್ಷದ ಜೀವನ ಇಲ್ಲಿರುವಂಥ ಕೆಲವರಿಗೆ ಮಾತ್ರ ಅಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ರಿಗೂ ಪ್ರೇರಣೆಯಾಗಲಿ, ಅಭಿನಂದನೆಯವಾಗಲಿ, ತಮ್ಮ ಇದೇ ರೀತಿಯ ಮಾರ್ಗದಲ್ಲಿ ನಡೆಯುವಂತೆ ಆ ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ಹಾರೈಸ್ತಾ, ಇಂಥ ಒಂದು ದೊಡ್ಡ ಸಮಾರಂಭದಲ್ಲಿ ಈ ಜಿಲ್ಲೆಯ ಅತ್ಯಂತ ಪ್ರತಿಷ್ಠಿತರು ಸವಣೂರು ಸೀತಾರಾಮ್ ರೈ ಅವರ ಅಭಿಮಾನಿಗಳಿರುವಂಥ ಸಂದರ್ಭದಲ್ಲಿ ನಾನು ಈ ಅವಕಾಶವನ್ನು ಖಂಡಿತವಾಗಿ ಉಪಯೋಗಿಸಿ ಒಂದೆರಡು ವಿಷಯಗಳನ್ನು ಖಂಡಿತವಾಗಿ ಪ್ರಸ್ತಾಪ ಮಾಡಬೇಕು ಅನ್ನುವಂಥದ್ದನ್ನು ಪ್ರಯತ್ನ ಮಾಡ್ತೇನೆ. ಬಂಧುಗಳೇ, ಈ ಜಿಲ್ಲೆಯ ಒಂದು ವಿಶೇಷವಾದಂಥ ಒಂದು ಜನಜೀವನ ಇರುವಂಥ, ಸಾಂಸ್ಕೃತಿಕ ಪರಂಪರೆ ಇರುವಂಥ ಜಿಲ್ಲೆ ಅಂತ ನಾನಂತೂ ಖಂಡಿತ ಭಾವಿಸಿದ್ದೇನೆ. ಆ ಕಾರಣಕ್ಕೆ ಸವಣೂರು ಸೀತಾರಾಮ್ ರೈ ಅಂಥ ವ್ಯಕ್ತಿಗಳು ನಮ್ಮ ಜಿಲ್ಲೆಯ ಪ್ರತಿಯೊಂದು ಗ್ರಾಮಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸಿಗ್ತಾರೆ. ಧಾರ್ಮಿಕ ಕ್ಷೇತ್ರದಲ್ಲಿರ್ಬೋದು, ಶೈಕ್ಷಣಿಕ ಕ್ಷೇತ್ರದಲ್ಲಿರ್ಬೋದು, ಸಹಕಾರಿ ಕ್ಷೇತ್ರದಲ್ಲಿರ್ಬೋದು, ಅಪರೂಪದ ಸಾಧನೆಯನ್ನು ಮಾಡಿರುವಂಥ ಒಂದು ವ್ಯಕ್ತಿ ಮತ್ತು ವ್ಯಕ್ತಿತ್ವ ಸವಣೂರು ಸೀತಾರಾಮ್ ರೈ ಅವರು. ಈ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಒಂದು ಪರಂಪರೆ ಇದೆ. ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವಂಥದ್ದು, ಒಳ್ಳೆಯ ಕೆಲಸ ಆದರೆ ಅದರಲ್ಲೆಲ್ಲರನ್ನು ಜೋಡಿಸಿಕೊಂಡು ಹೋಗುವಂಥದ್ದು ಈ ಜಿಲ್ಲೆಯಲ್ಲೇ ಕಾಣಲಿಕ್ಕೆ ಸಿಗುವಂಥದ್ದು, ಬೇರೆ ಕಡೆ ಕಾಣಲಿಕ್ಕೆ ಸಿಗೋದಿಲ್ಲ. ನಾನು ಭಾರಿ ಅನುಭವಸ್ಥ ಅಂತ ಹೇಳೋದಲ್ಲ, ಆದರೆ ಸೈನ್ಯದಲ್ಲಿ ಕೆಲಸ ಮಾಡಿರುವ ಕಾರಣಕ್ಕೆ ದೇಶದ ಬೇರೆ ಬೇರೆ ಭಾಗವನ್ನು ನೋಡುವಂಥ ಅವಕಾಶ ಸಿಕ್ಕಿದೆ. ಆದರೆ ಪ್ರಾಯಶಃ ಈ ರೀತಿ ಒಂದು ಕಾರ್ಯಕ್ರಮದ ಆಯೋಜನೆಯಿಂದ ಹಿಡಿದು ಯಾವುದೇ ಒಂದು ಕಾರ್ಯವನ್ನು ತೆಗೆದುಕೊಂಡರು ಸಮಾಜದ ಎಲ್ಲರೂ ಜೋಡಿಸಿಕೊಳ್ಳುವಂಥದ್ದು, ಸಮಾಜದ ಎಲ್ಲರೂ ಅದರಲ್ಲಿ ತನ್ನಿಂದಾದಂಥ ತನು ಮನ ಧನದ ಒಂದು ಸಹಕಾರವನ್ನು ಕೊಡುವಂಥದ್ದು ಪ್ರಾಯಶಃ ದಕ್ಷಿಣ ಕನ್ನಡ ಜಿಲ್ಲೆಯ ರೀತಿ ಬೇರೆ ಎಲ್ಲಿಯೂ ಕಾಣಲಿಕ್ಕೆ ಸಿಗೋದಿಲ್ಲ ಅನ್ನುವಂಥದ್ದನ್ನು ಅತ್ಯಂತ ವಿಶ್ವಾಸದಿಂದ ನಾನು ಹೇಳಬೇಕು.
ಹಾಗಾಗಿ ನಾವು ಒಂದು ಅಪರೂಪದ ಜನ, ನಾವೊಂದು ವಿಶಿಷ್ಟವಾದಂಥ ಜನ. ಹಾಗಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ವಿಕಸಿತ ಭಾರತದಲ್ಲಿ ನಾವು ನಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡಬೇಕಾದಂಥ ಅವಶ್ಯಕತೆ ಇದೆ. ಒಂದು ದೊಡ್ಡ ರೀತಿಯ ಕೊಡುಗೆಯನ್ನು ನಾವು ಕೊಡಬೇಕಾದ ಅವಶ್ಯಕತೆ ಇದೆ. ವಿಶೇಷವಾಗಿ 2047ರಲ್ಲಿ ಒಂದು ವಿಕಸಿತ ಭಾರತವನ್ನು ಪ್ರಧಾನಮಂತ್ರಿಗಳು ನಿರ್ಮಾಣ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ತೊಟ್ಟಿರುವಂಥ ಸಂದರ್ಭದಲ್ಲಿ ಈ ಜಿಲ್ಲೆಯು ಅದಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು. ಈ ಜಿಲ್ಲೆಯಲ್ಲಿಯೂ ಕೂಡ ಅಪರೂಪದ ಸಾಧನೆಗಳಾಗಬೇಕು, ಹೊಸ ಉದ್ಯಮಗಳು ಸ್ಥಾಪನೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾನೊಂದು ಕರೆಯನ್ನು, ಬ್ಯಾಕ್ ಟು ಊರು ಅನ್ನುವಂಥ ಒಂದು ಕರೆಯನ್ನು ಕೊಟ್ಟಿದ್ದೆ. ಹಾಗಾಗಿ ಇಲ್ಲಿ ತುಂಬ ದೊಡ್ಡ ದೊಡ್ಡ ಜನ ಇರುವಂಥ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಲ್ಲೂ ವಿನಂತಿಯನ್ನು ಮಾಡೋದು, ನಿಮಗೆ ಯಾರು ಈ ಊರಿನವರು ಹೊರಗಡೆ ಹೋಗಿ ಸಾಧನೆ ಮಾಡಿರುವಂಥವ್ರು ಇದ್ದಾರೆ, ಯಾರು ಒಳ್ಳೆಯ ಸಾಧನೆ ದೊಡ್ಡ ಸಂಸ್ಥೆಯಲ್ಲಿ ದೊಡ್ಡ ಉನ್ನತ ಹುದ್ದೆಯಲ್ಲಿದ್ದಾರೆ, ಅವರೆಲ್ಲರನ್ನ ಗುರುತಿಸಿಕೊಂಡು ಒಂದು ಸಣ್ಣ ಪಟ್ಟಿಯನ್ನು ತಾವು ಕೂಡ ಮಾಡಬೇಕು. ಅವರೆಲ್ಲರಲ್ಲೂ ವಿನಂತಿಯನ್ನು ಮಾಡಬೇಕು. ಅವರು ನಮ್ಮೂರಿಗೆ ವಾಪಸ್ ಬರಬೇಕು, ಇಲ್ಲಿ ಜೋಡಿಸಿಕೊಳ್ಳಬೇಕು, ಇಲ್ಲಿ ಹೂಡಿಕೆಯನ್ನು ಮಾಡಬೇಕು, ಇಲ್ಲಿರುವಂಥ ಹುಡುಗರಿಗೆ ಬೆಂಬಲವಾಗಿ ನಿಲ್ಲಬೇಕು, ಇಲ್ಲಿರುವಂಥ ಹೊಸ ಯೋಚನೆಗಳಿಗೆ, ಕಲ್ಪನೆಗಳಿಗೆ ಶಕ್ತಿ ತುಂಬಿಸುವ ಕೆಲಸವನ್ನು ಮಾಡಬೇಕು. ನಮ್ಮ ಗ್ರಾಮದಲ್ಲಿರುವಂಥ ಒಂದು ಸಣ್ಣ ಶಾಲೆ ಇರ್ಬೋದು, ಭಜನಾ ಮಂದಿರ ಇರ್ಬೋದು, ಸಂಸ್ಕಾರ ಕೇಂದ್ರಗಳಿರ್ಬೋದು, ಇದಕ್ಕೆ ಬೆಂಬಲವಾಗಿ ನಿಲ್ಲುವಂಥ ಕೆಲಸವನ್ನು ಮಾಡಬೇಕು. ನಮ್ಮೂರಿನ ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಬೆಂಬಲವಾಗಿ ನಿಲ್ಲುವಂಥ ಕೆಲಸವನ್ನು ಮಾಡಬೇಕು. ಆಗ ಮಾತ್ರ ಈ ಜಿಲ್ಲೆ ಅಭಿವೃದ್ಧಿ ಆಗ್ಬೋದು, ಆಗ ಮಾತ್ರ ಈ ಜಿಲ್ಲೆ ಯಾವ ಸಾಧನೆಯ ಹಂತಕ್ಕೆ ಹೋಗ್ಬೋದಾ ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಸವಣೂರು ಸೀತಾರಾಮ್ ರೈ ಮತ್ತು ಕಸ್ತೂರಿ ರೈ ಅವರ ಈ ಅಪರೂಪದ ಕಾರ್ಯಕ್ರಮದಲ್ಲಿ ನನಗೂ ಒಂದೆರಡು ಮಾತನಾಡಲಿಕ್ಕೆ ಅವಕಾಶವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಮಗೆ ಅಭಿನಂದನೆಗಳು. ಆ ತಾಯಿ ರಾಜರಾಜೇಶ್ವರಿ ಆಶೀರ್ವಾದ ತಮ್ಮ ಮೇಲೆ ಇರಲಿ ಮತ್ತು ಇನ್ನು ಮುಂದೆಯೂ ಕೂಡ ಯಾವ ರೀತಿಯ ಸಾಧನೆಯನ್ನು ಇಷ್ಟರವರೆಗೆ ನಡೆಸಿಕೊಂಡು ಬಂದಿದ್ದೀರಾ ಅದೇ ರೀತಿಯ ಸಾಧನೆಯನ್ನು ಇನ್ನು ಮುಂದೆಯೂ ಕೂಡ ನಡೆಸಿಕೊಂಡು ಹೋಗಿ ಮಾತ್ರ ಅಲ್ಲ, ಮುಂದಿನ ಪೀಳಿಗೆಯ ವ್ಯಕ್ತಿಗಳಿಗೆ, ಮುಂದಿನ ಪೀಳಿಗೆಯ ನಮ್ಮ ಯುವ ಸಮುದಾಯಕ್ಕೂ ಕೂಡ ತಾವು ಪ್ರೇರಣೆ ಮಾತ್ರ ಅಲ್ಲ, ಅವರನ್ನು ಕೈ ಹಿಡಿದು ಮುಂದೆ ಕೊಂಡೋಗುವಂಥ ಕೆಲಸವನ್ನು ಕೂಡ ತಾವು ಮಾಡಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮಕ್ಕೆ ಸಂತೋಷದಿಂದ ಭಾಗವಹಿಸ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್. ತನ್ನ ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ